ಕಳೆದ 2 ದಿನದ ಅವಧಿಯಲ್ಲಿ ಕೋಳಿ ಮಾಂಸದ ದರ ದಿಢೀರ್ ಏರಿಕೆ ಆಗಿದೆ. ರಾಜ್ಯದ ಹಲವೆಡೆ ಪ್ರತಿ ಕೆಜಿಗೆ 40 ರಿಂದ 50 ರೂಪಾಯಿಯಷ್ಟು ಹೆಚ್ಚಳವಾಗಿದೆ. 1 ಕೆಜಿ ಚಿಕನ್ನಿಗೆ 160 ರೂಪಾಯಿ ಇತ್ತು. ಆದರೆ ಏಕಾಏಕಿ 40 ರಿಂದ 50 ರೂಪಾಯಿ ಹೆಚ್ಚಳವಾಗಿದ್ದು 210 ರು ದಾಟಿದೆ. ಇನ್ನು ಕೆಲವೆಡೆ ಕೆಜಿಗೆ 250 ರು ದರದಲ್ಲಿ ಚಿಕನ್ ಮಾರಾಟ ಮಾಡಲಾಗ್ತಿದೆ. ಕೊರೋನಾ ಲಾಕ್ಡೌನ್ ಮತ್ತು ಹಕ್ಕಿ ಜ್ವರ ಭೀತಿಯಿಂದ ಕುಕ್ಕಟೋದ್ಯಮ ಸಂಕಷ್ಟಕ್ಕೆ ಸಿಲುಕಿದ್ದು ಇತ್ತೀಚೆಗೆ ಚೇತರಿಸಿಕೊಂಡಿದೆ. ಕೋಳಿ ಪೂರೈಕೆಯಲ್ಲಿ ವ್ಯತ್ಯಯವಾದ ಕಾರಣ ದರ ಹೆಚ್ಚಳವಾಗಿದೆ.